ಪ್ರಕರಣವೊಂದರಲ್ಲಿ ಇತ್ಯರ್ಥವಾಗದೆ ಠಾಣೆಯಲ್ಲಿ ಉಳಿದಿದ್ದ ದ್ವಿಚಕ್ರ ವಾಹನದ ನಂಬರ್ ಪ್ಲೇಟ್ ನಕಲಿಸಿ ಹೋಂಡಾ ಆಕ್ಟಿವ್ ಸ್ಕೂಟಿಗೆ ಅಳವಡಿಸಿಕೊಂಡು ತಿರುಗಾಡ್ತಾ ಇರುವಂತಹ ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ವಾಹನ ಸಹಿತ ಈ ಕದೀಮನ ವಿಡಿಯೋ ಬಿಡುಗಡೆಗೊಳಿಸಿರುವ ಪೊಲೀಸರು ಆತನ ಪತ್ತೆಗೆ ಸಹಕರಿಸುವಂತೆ ಕೋರಿದ್ದಾರೆ. ಪ್ರಕರಣವೊಂದರಲ್ಲಿ ಇತ್ಯರ್ಥವಾಗದೆ ಡಿಯೋ ದ್ವಿಚಕ್ರ ವಾಹನವೊಂದನ್ನು ನಗರದ ಉತ್ತರ ಪೊಲೀಸ್ ಠಾಣೆಯಲ್ಲಿ ಇಡಲಾಗಿತ್ತು. ಆದರೆ ಇದೀಗ ಅದೇ ವಾಹನದ ಸಂಖ್ಯೆ KA19HD 6497 ಅನ್ನ ಕದೀಮನೋರ್ವ ನಕಲಿ ಮಾಡಿಕೊಂಡು ತನ್ನ ಹೋಂಡಾ ಆಕ್ಟಿವಾ ಸ್ಕೂಟಿಗೆ ಅಳವಡಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಸ್ಕೂಟಿ ಮಂಗಳೂರು ನಗರದಲ್ಲಿ ಸುತ್ತಾಡ್ತಾ ಇರುವ ಅನುಮಾನ ಮೂಡಿಸಿದೆ. ಅಲ್ಲದೆ ಆರೋಪಿಯ ನಗರದ ಸಿಟಿ ಸೆಂಟರ್ ಮಾಲ್ನ ಪಾರ್ಕಿಂಗ್ ಸ್ಥಳದಲ್ಲಿದ್ದ 2 ವಾಹನಗಳ ಹೆಲ್ಮೆಟ್ ಕಳವು ಮಾಡಿರುವ ಬಗ್ಗೆಯೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಈ ಆರೋಪಿಯ ಸುಳಿವು ಸಿಕ್ಕರೆ ತಕ್ಷಣ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯ 0824 222 0516 948080 533 8 ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ವಿನಂತಿಸಿದ್ದಾರೆ.